ಇಲ್ಲ ಆಗೋದಿಲ್ಲ. ನೋಡ ಈ ತರ ಕೈ ಎತ್ತಲೆ ನೋಡಿ ಸಾಹೇಬ್ರು ತೋರಿಸ್ತಿದ್ರು 10 ಸೆಕೆಂಡ್ ಅಷ್ಟೇ, ಜಾಸ್ತಿ ಬೇಡ. ಈಗ ಸೇರ್ಕೊಂಡು ನೋಡಿತಾರೆ. ಈಗ ಅದೇ ತಿನ್ಬೇಕಂದ್ರೆ ಬಿಟ್ಟು ಹೋಯ್ತೀವಿ ನೋಡಿ ನಾವು. ಸ್ವಲ್ಪ ಏನೋ ಒಳ್ಳೆ ನಾಯಿ ಹಾಕ್ದಂಗ ಆಗ್ತೀನಿ ಮುಖನ. ಅದೇ ತರ ಅಲ್ಲ, ಸಿಗರೇಟ್ ಒತ್ತಿಯಲ್ಲ, ಸಿಗರೇಟ್ ಒತ್ತು ಬಿಡ್ತಿಯಲ್ಲ, ಹೋಗಿ ಹಂಗ್ ಬಿಡು ಬಿಡೋಲೆ. ನಾನು ಓದ್ತೀನಿ ಜೋರಾಗಿ ಬೇಡ. ಕೈ ಹಿಡ್ಕೊಂಡ್ಬಿಡ ಕಂಬಿಡ. ನೀವೇ ಸರಿ ಕಡ್ರಪ್ಪ ಮಾಡ್ಕೊಡ್ರಪ್ಪ. ಓದು ಓದಂಗೆ ಊದು ದಮ್ಮೆ ಇಲ್ಲ ಅಂತಾನೆ ಬಿಡ್ತಾನೆ. ಸೌಂಡ್ ಬರ್ಬೇಕು ಕಣಯ್ಯ. ಜೋರಾಗಿ ಬಿಡ್ಬೇಕು. ಒಂದ್ ನಿಮಿಷ ಹೋಗ್ರಿ, ನೀವು ಹೇಳ್ತೀನಿ. ಊದಿಸ್ತೀನಿ ನಾನು ಒಂದ್ ಕೈಗೆ. ನೋಡು ಇಲ್ಲಿ, ನೋಡಿಲ್ಲಿ ಅಲ್ಲಿ ನೋಡು. ಆ ತರ ಬರ್ಬೇಕದು. ಹಂಗ್ ಬಂದ್ರೆ ಜೀರೋ ಬರುತ್ತೆ. ಕೂದ್ಬೇಕು ನೀನು. ಒಂದ್ಸಲಿ ನೋಡ್ಕೊ ಇಲ್ಲಿ. ಹೇಳಿ ಬರ್ರಿ. ಎಷ್ಟು ಕೆಜಿ ಇರ್ಬೇಕು? 17 ಅಷ್ಟೇ. 17 ಅಣ್ಣ. ಏನ್ ಹೇಳಿ ಅಣ್ಣ? ನೀನ್ ಹಳೆ ಕೇಳಿ ಬರಲಿ. ಹೌದಾ ಸುಮ್ಮನೆ ಇದ್ ಮಾಡ್ಬೇಡ ನೀನು. ಹಾಸ್ಪಿಟ್ಲ್ ಕರ್ಕೊಂಡೋಗ್ಬಿಡ್ತೀನಿ. ಕೇಸ್ ಸ್ಟ್ರಾಂಗ್ ಆಗ್ಬಿಡುತ್ತೆ, ಕೇಸ್ ಸ್ಟ್ರಾಂಗ್ ಆಗುತ್ತೆ. ಮುಗಿಸ್ಕೊಡಿ. ಇನ್ಸ್ಪೆಕ್ಟರ್ ಕಾರಲ್ಗಡೆ ಅದೇ ತರ ಜೀವಗಳೇ ಹೋಗ್ಬಿಡುತ್ತ ನಿಮ್ಮಂತವ್ರಿಂದ. ಊದು ಊದು ಊದು. ಸುಮ್ಮನೆ ಹುಡುಗರ ಹತ್ರ ಹುಡುಗರ ನಿಧಾನ ಕೂದಪ್ಪಿ. ಗಾಳಿ ಅಷ್ಟೇ ಹೋಗ್ಬೇಕು. ಸುಮ್ಮನೆ ರೇ ಸುಮ್ನೆ ನಿಂತ್ಕೊಡ್ರಿ ಒಂದ್ ನಿಮಿಷ. ನಾನು ಓದ್ಲಿ. ಸ್ವಲ್ಪ ಬಂದಿತ್ತು ಸ್ವಲ್ಪ ಸರ್. ಟೆನ್ಷನ್ ಮಾಡ್ಕೊಂಡು ಊದಿದ್ದ ಕರೆಕ್ಟ್ ಊದಿದ್ದ ಪಾಪ. ಮಾಡ್ತೀವಿ, ನಿಮ್ ಮಾಡ್ತೀವಿ, ನಿಮ್ ಕೆಲಸ ಮಾಡಿ. ಸ್ವಲ್ಪ ಜೋರಾಗಿ ಓದ್ಬೇಡ. ಹೇಳ್ಕೊಬಾರಲ್ಲ. ನಿಮಿಷ ಹೇಳ್ಕೊ. ನಿಮ್ಮಪ್ಪ ಬಿಡ, ಅದೇನು ಇಳ್ಕೊಬೇಡ ನೀನು. ಹೊಡಿತಾ ಇದ್ದು ಸುಮ್ಮನೆ ಕ್ಯಾಮ್ರಾ ಐತಿ, ಇದೆಲ್ಲ ಬಾರೋ. ಕ್ಯಾಮ್ರಾ ಇದೆ. ನಾನಿದ್ದೀರ ಸಾಕ್ಷಿಗೆ. 30 ಮೇಲ್ ಇಲ್ವೇ ಇಲ್ಲ. ಕರೆಕ್ಟ್ ಊದ. ಟೆನ್ಷನ್ ಆಗ್ಬೇಡ. ನೋಡಿ ಮೆಲ್ಲ ಜೋರಾಗಿ ಕೊಡಿಯೋಣ. ಈಸಿ ಈಸಿ ಈಸಿ. ನಿಧಾನ ಕೂದು ಸರ್. ಬಿಟ್ಟು ಕಳ್ಸಿ ಸರ್, ಹೋಗ್ಲಿ. 10 ಸೆಕೆಂಡ್ ಹೋಗಿಬೇಡ, ಊದ್ಬಿಟ್ಟು ನಿಧಾನ ಕೂದು. ಪೈಪ್ ಬಿಡು. ಹಿಡ್ಕೊಂಬೇಡ. ಜನ ಹೊಡೆದ್ ಬಿಡ್ತಾರೆ. ಕಾರಣ ಅವ್ನು ಮುದ್ದೆ ಹೋದ್ರೆ 10 ಸೆಕೆಂಡ್ ಇದೆ. ಅವ್ರು ಹೇಳ್ತಾರ ಅದು ಆ ತರ ಹೌದಾ? ಯಾಕ ನಾನು ಫುಲ್ ಓದ್ತೀನಿ. ನಂಗೆ ಎಷ್ಟಾಗುತ್ತೋ ಲಂಗ್ ಕೆಪಾಸಿಟಿ ನಿಧಾನ ಕೂದು. ಭಯ ಆಗ್ತಾ ಇದೆ. ಎದುರ್ಕೋಬೇಡ. ಹೋಗ್ರಿ
ಅದೇ ತರ ಊದ್ತಾರೋ ಕೋಪ ತರಿಸಿದ್ರೆ ನಿಧಾನಕ್ಕೆ ಹೋದು. ಊದ್ತಿಯಲ್ಲ ಅಷ್ಟೇ ಅದೇ ನಿಧಾನ ಕೂದು ಇರೋ ಇರೋ ಒಂದು ನಿಮಿಷ. ಸೌಂಡ್ ಊದ್ಬೇಡ ನಿಧಾನ ಕೂದು ನಿಧಾನಕ್ಕೂದಾ ನೀನೇನ್ ಬಿಡ್ತಾರ ಕಣ ಅದೇ ತರ ಊದು 10 ಸೆಕೆಂಡ್ ಊದು ಹಂಗೆ ಊದು ಇನ್ನೊಂದ್ ಸ್ವಲ್ಪ ಊದು ಇನ್ನೊಂದ್ ಸ್ವಲ್ಪ ಊದು ಊದು ಇನ್ನೊಂದ್ ಸ್ವಲ್ಪ ಊದು ಎಷ್ಟು ಆಯ್ತು ಊದ್ಬಿಡೋದು ಈಗ ಒಂದ್ ಸ್ವಲ್ಪ ಆಗಿರ್ಬೇಕು ಅನ್ಕೊಂಡು ಇಲ್ಲ 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 ಇವಾಗ ಊದು ಬೇಗ ಊದು ಟೈಮ್ ಕೊಡ್ಬೇಡ. ತುಂಬಾ ಆಯ್ತು ಕೊಡ್ತಾವಳೆ ಅಣ್ಣ ಅದಕ್ಕೋಸ್ಕರ ನಿಂಗೆ ತೋರ್ಸಕ್ಕೋಸ್ಕರ ಫೋಟೋ ತೆಗಿತಾರೆ. ಕೊಡ ತಗೊಂಡ್ರ ಆಯ್ತು ಇರೋ ಏನಿಲ್ಲ ಬರೀ ನೂರೇ ಬಂದಿರೋದು ಅವಾಗ ಏನು ನೂರೇ. ಬಂದಿಲ್ಲ